ಕಾರ್ಕಳದಲ್ಲಿ ಮತಾಂತರ ವಿಚಾರವಾಗಿ ಮಹಿಳೆಯರ ಮತ್ತು ಭಕ್ತಾದಿಗಳ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಎಂದು ಉಡುಪಿಯ ಕಾಂಗ್ರೆಸ್ ನಾಯಕಿ ವೆರೋನಿಕಾ ಕಾರ್ನೆಲಿಯೋ ಹೇಳಿದ್ದಾರೆ. ಸೌಹಾರ್ದತೆಯ ಜಿಲ್ಲೆ, ಯಾರು ಯಾವ ದೇವರನ್ನು ಪೂಜೆ ಮಾಡಬೇಕು ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿದೆ. ಪ್ರತಿಯೊಬ್ಬರಿಗೂ ಶಿಕ್ಷಣದ ವಿಚಾರಗಳು ಗೊತ್ತಿವೆ. ಯಾವ ದೇವರನ್ನು ಪೂಜಿಸಬೇಕು ಎಂಬ ಸ್ವಾತಂತ್ರ್ಯವನ್ನು ಸಂವಿಧಾನ ನಮಗೆ ನೀಡಿದೆ. ಬಲವಂತದ ಮತಾಂತರ ಎಂಬುದು ಸುಳ್ಳು. ಮತಾಂತರ ನಡೆಯುತ್ತಿದೆ ಎಂದು ನಿಮಗೆ ಹೇಳಿದವರು ಯಾರು? ನಮ್ಮನ್ನು ಬಲಾಂತರವಾಗಿ ಕರೆತಂದಿದ್ದಾರೆ ಎಂದು ಹೇಳಿದ್ದಾರಾ? ದೇಶದ ಸಂವಿಧಾನ ಗೌರವಿಸುವ ಪೊಲೀಸರಿಗೆ ದೂರು ನೋಡಬೇಕಿತ್ತು. ಇಲಾಖೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬಹುದಿತ್ತು. ಹಿಂದೂ ಸಂಸ್ಕೃತಿಯ ಬಗ್ಗೆ ಮಾತನಾಡುವವರು ಈ ರೀತಿ ಮಾಡಿದರೆ ಸರಿಯಲ್ಲ. ದಾಳಿ ನಡೆಸುವುದು ಯಾವ ರೀತಿಯ ಸಂಸ್ಕೃತಿ? ಉಸ್ತುವಾರಿ ಸಚಿವರ ತವರೂರಲ್ಲಿ ಈ ಘಟನೆ ನಡೆದಿದೆ. ಇದು ಜಿಲ್ಲೆಯ ಹಿಂದೂಗಳು ಕೂಡ ತಲೆ ತಗ್ಗಿಸುವ ವಿಚಾರ ಎಂದು ಕಾಂಗ್ರೆಸ್ ನಾಯಕಿ ವೆರೋನಿಕಾ ಕಾರ್ನೆಲಿಯೋ ಹೇಳಿದ್ದಾರೆ. ನಮ್ಮ ಧರ್ಮವನ್ನು ಪಾಲಿಸುವಂತ, ಪ್ರಾರ್ಥನೆ ಮಾಡುವಂತ ಅಧಿಕಾರವನ್ನು ನಮಗೆ ಸಂವಿಧಾನವೇ ಕೊಟ್ಟಿದೆ. ಹಾಗಿರುವಾಗ ಅಲ್ಲಿ ಬಲವಂತದ ಮತಾಂತರ ನಡೀತಾ ಇದೆ ಅಂದ್ಕೊಂಡು ಹೇಳಿ ಇವರು ಏನು ಅಲ್ಲಿ ಹೋಗಿ ದಾಳಿ ನಡೆಸಿದ್ದಾರೆ. ಅವರಿಗೆ ಪ್ರಶ್ನೆ, ಅಲ್ಲಿ ಮತಾಂತರ ನಡೀತಾ ಇದೆ ಅಂದ್ಕೊಂಡು ಹೇಳಿದವರು ಯಾರು? ಬಹುಶಃ ಅಲ್ಲಿ ಹೋದವರು ಏನಾದ್ರು ನಮ್ಮನ್ನು ಬಲವಂತವಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಇವ್ರಿಗೆ ಏನಾದ್ರು ಹೇಳಿದ್ರಾ? ಅಂತ ಹೇಳಿಕೆಗಳೇನಾದ್ರೂ ಉಂಟಾ? ಒಂದು ವೇಳೆ ಅಂಥದ್ದಿದ್ರೂ ಕೂಡ ಇವರ ಒಂದು ಸಂಸ್ಕೃತಿ ಅಥವಾ ಇವರೇನು ನಾವು ಹಿಂದೂ ಸಂಸ್ಕೃತಿ ರಕ್ಷಕರು ಅಂತ ಹೇಳ್ತಾರೆ, ಇವರ ಜವಾಬ್ದಾರಿ ಏನಿತ್ತು? ಇವರ ಕರ್ತವ್ಯ ಏನಿತ್ತು? ಇವರು ಈ ದೇಶದ ಸಂವಿಧಾನವನ್ನು ಪಾಲನೆ ಮಾಡುವವರಿದ್ರೆ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತು. ನೋಡಿ, ಬಲವಂತದ ಮತದಾನ ಆಗ್ತದೆ ಅಂದ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡಬೇಕಿತ್ತು. ಇಲಾಖೆ ತನಿಖೆ ನಡೆಸಿ ಒಂದು ವೇಳೆ ಹೌದಂತ ಆದ್ರೆ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಅವರು ತಗೊಳ್ಬೇಕು. ಬಿಟ್ರೆ ಇವರು ಹೋಗಿ ಏಕಾಏಕಿಯಾಗಿ ಹೋಗಿ ದಾಂಧಲೆ ನಡೆಸುವಂಥದ್ದು ಇದು ಬಹುಶಃ ಯಾವ ರೀತಿಯ ಒಂದು ವಿಚಾರ ಅಥವಾ ಯಾವ ರೀತಿಯ ಒಂದು ಸಂಸ್ಕೃತಿ ಅಂತ ನಾನು ಪ್ರಶ್ನಿಸಬೇಕಾಗತ್ತೆ. ಅದು ಕೂಡ ನಮ್ಮ ಉಸ್ತುವಾರಿ ಸಚಿವರು ಇರುವಂತಹ ಆ ತವರೂರಲ್ಲಿ ನಡೆದಂತಹ ಘಟನೆ, ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ. ನನಗೆ ತಿಳಿದಂತೆ ಕೆಲವರು ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದಾರೆ, ಕೆಲವರು ಆರಾಧನೆ ಮಾಡುವವರಿದ್ದಾರೆ, ಕೆಲವರು ಪೂಜೆ ಮಾಡುವವರಿದ್ದಾರೆ. ಮುಸ್ಲಿಂ ಮತ್ತು ಹಿಂದೂ ಧರ್ಮದಲ್ಲಿ ಕೂಡ ನನಗೆ ತಿಳಿದ ಪ್ರಕಾರ ಆಚರಣೆಗಳು ಒಬ್ಬರಿಗೊಬ್ಬರು ಪೂರಕವಾಗಿ ಇದೆ. ಹೀಗಿರುವಾಗ ಅವರಿಗೆ ನೀವು ಅದನ್ನು ಮಾಡಬೇಡಿ ಅಥವಾ ಅಲ್ಲಿ ಹೋಗಿ ನಾವು ಗಲಾಟೆ ಮಾಡಿದರೆ ಇದು ಯಾವ ರೀತಿಯ ಒಂದು ನೀತಿ?